ಸೌಹಾರ್ದತೆಗೆ ಹೆಸರುವಾಸಿಯಾದ ಬಂಟ್ವಾಳದ ಬಡಕಬೆಳ್ಳೂರು ಇಂದು ವಿಶೇಷ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿತ್ತು. ಇಲ್ಲಿನ ಮಸ್ಜಿದುಲ್ ಇಮಾಮ್ ಶಿಬ್ಲಿ ಬಾಳಿಕೆ ಹಾಗೂ ಯಕ್ಷಗಾನ ಕಲಾಮಂಡಳಿ ಬಾಳಿಕೆ ಹಾಗೂ ಬಾಳಿಕೆ ಕುಟುಂಬ ಸಂಘಟನೆಯ ಸಹಯೋಗದೊಂದಿಗೆ ಸೌಹಾರ್ದ ಸ್ವಚ್ಛತಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಸೀದಿಯ ಅಧ್ಯಕ್ಷರಾದ ಬಿಎಚ್ ಅಶ್ರಫ್ ಅವರು ಮಾತನಾಡಿ, ಎಲ್ಲಾ ಧರ್ಮದ ಜನರನ್ನ ಒಗ್ಗೂಡಿಸಿ ಸೌಹಾರ್ದತೆಗಾಗಿ ಸ್ವಚ್ಛತಾ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಎಲ್ಲಾ ಧರ್ಮದ ಸಂಘಟನೆಗಳನ್ನು ಒಗ್ಗೂಡಿಸಿ ಊರಿನಲ್ಲಿ ಸ್ವಚ್ಛತೆಯ ಬಗ್ಗೆ ಜಾಗೃತಿ ಮೂಡಿಸಲಾಗಿದೆ ಎಂದು ಹೇಳಿದರು. ಈ ಬಡಗಬೆಳ್ಳೂರು ಬಂಟ್ವಾಳ ತಾಲೂಕು ಮುಲರಪಟ್ಟಣ ಜುಮ್ಮಾ ಮಸೀದಿಗೆ ಒಳಪಟ್ಟಂತಹ ಮಸ್ಜಿದುಲ್ ಇಮಾಮ್ ಶಿಬಿಲಿ ಬಾಲಿಕೆ ಬಡಗಬೆಳ್ಳೂರು ಇದೊಂದು ಕುಗ್ರಾಮ ಆಗಿದ್ದು, ಒಂದು ಕತ್ತಲಿನ ಕೂಡಿದಂತಹ ಒಂದು ಕಾಡಿನ ಒಳಗೆ ಸಾಧಾರಣ 3-3.5 ಕಿಲೋಮೀಟರ್ ಕಾಡಿನ ಒಳಗಿರುವಂತಹ ಒಂದು ಕುಗ್ರಾಮ. ಈ ಗ್ರಾಮದಲ್ಲಿ ಯಾವ ಒಂದು ಮೂಲಸೌಕರ್ಯ ಇಲ್ಲದೆ ಈಗ ತಾನೇ ಒಂದೊಂದು ಸೌಕರ್ಯವು ಮಾಡ್ತಾ ಬಂದಿದ್ದಾರೆ. ಮಾಷಾ ಅಲ್ಲಾ. ಈಗ ಒಂದು ಹತ್ತಿರದಲ್ಲಿ ಒಂದು ಮಸ್ಜಿದುಲ್ ಇಮಾಮ್ ಶಿಬಿಲಿ ಹಾಗೂ ಹತ್ತಿರದಲ್ಲಿ ಒಂದು ಯಕ್ಷಗಾನ ಕಲಾ ಸಂಘ ಬಾಲಿಕೆ ಬಡಗಬೆಳ್ಳೂರು ಇದರ ವತಿಯಿಂದ ಇವತ್ತು ಹಮ್ಮಿಕೊಂಡಂತಹ ಸ್ವಚ್ಛತಾ ಕಾರ್ಯಕ್ರಮವು ಇವತ್ತು ಬೆಳಿಗ್ಗೆ ಸಾಧಾರಣ 9:30ರಿಂದ ಈ ಕುಗ್ರಾಮಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ಮೂಲಸೌಕರ್ಯವನ್ನು ಒದಗಿಸಿಕೊಡಬೇಕಾಗಿ ನಮ್ಮ ಗ್ರಾಮ ಪಂಚಾಯತಿ ಅವರಿಗೂ ಹಾಗೂ ತಾಲೂಕು ಪಂಚಾಯತಿಯವರಿಗೂ ನಾವು ಒಂದು ಸೂಚನೆ ನೀಡ್ತಾ ಇದ್ದೇವೆ. ಯಾಕಂತ ಹೇಳಿದರೆ ಈ ಪ್ರದೇಶಕ್ಕೆ ರಸ್ತೆ ವ್ಯವಸ್ಥೆ, ಕುಡಿಯುವ ನೀರಿನ ಸಮಸ್ಯೆ ಇತ್ತು. ಈಗ ಕೆಲವು ವರ್ಷಗಳ ನಂತರ ಇಲ್ಲಿ ಒಂದು ಅಭಿವೃದ್ಧಿಯ ಪಥದಲ್ಲಿ ನಾವು ಕಾಣುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆ. ವಿಶೇಷವಾಗಿ ಒಂದು ಕಡೆಯಲ್ಲಿ ಯಕ್ಷಗಾನ ಕಲಾ ಸಂಘ, ಮತ್ತೊಂದು ಬದಿಯಲ್ಲಿ ವಿಶೇಷವಾಗಿ ಒಂದು ಜುಮ್ಮಾ ಮಸೀದ್ ಮದ್ರಾಸ, ಅದು ಕೂಡ ಒಂದು ಅವ್ಯವಸ್ಥೆಯಲ್ಲಿತ್ತು. ಈಗ ಅದನ್ನು ಕೂಡ ಆ ಮದ್ರಾಸನ್ನು ಕೂಡ ವಿಶೇಷವಾಗಿ ಅದನ್ನು ಅಭಿವೃದ್ಧಿಪಡಿಸಿ ಈಗ ಒಂದು ಸುಂದರವಾದ, ಒಂದು ಕಡೆಯಲ್ಲಿ ಯಕ್ಷಗಾನ ಕಲಾ ಸಂಘ, ಮತ್ತೊಂದು ಕಡೆಯಲ್ಲಿ ಮಸೀದಿ, ಈ ಒಂದು ವಠಾರದಲ್ಲಿ ಒಂದು ಒಳ್ಳೆಯ ಬಾಂಧವ್ಯ ರೀತಿಯಲ್ಲಿ ಜೀವನ ಮಾಡುವಂಥ ವ್ಯವಸ್ಥೆ ಇಲ್ಲಿ ನಿರ್ಮಾಣ ಆಗಿದೆ. ವಿಶೇಷವಾಗಿ ಒಂದು ಕಡೆಯಲ್ಲಿ ಹಿಂದೂಗಳು, ಮತ್ತೊಂದು ಕಡೆಯಲ್ಲಿ ಮುಸ್ಲಿಮರು. ಆದರೂ ಪ್ರತಿಯೊಂದು ಹಬ್ಬ, ವಿಶೇಷವಾದ ಮದ್ರಸದ ವಿಶೇಷ ದಿನದಲ್ಲಿ ನಮ್ಮನ್ನು ಕರೆಯುತ್ತಾರೆ. ಅದೇ ರೀತಿ ಯಕ್ಷಗಾನ ಕಲಾ ಸಂಘದಲ್ಲಿ ನಡೆಯುವಂಥ ವಿಶೇಷವಾದ ಕಾರ್ಯಕ್ರಮ. ಯಕ್ಷಗಾನ ಕಲಾ ಸಂಘದ ಅಧ್ಯಕ್ಷ ಸುಬ್ರಹ್ಮಣ್ಯಮಯ್ಯ, ಮಸೀದಿ ಉಪಾಧ್ಯಕ್ಷ ಹಮೀದ್ ಮೋಹನ್ ಕೊಟ್ಟಾರಿ, ವಾಮದೇವ ಟೈಲರ್, ಅಜೀಜ್ ಇಮಾಮ್ ಶಿಬ್ಲಿ, ಖತೀಬರಾದ ಮೊಹಮ್ಮದ್ ಹನೀಫ್ ಹಸನಿ, ಸುರೇಶ್ ಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.